ಇತ್ತೀಚಿನ ದಿನಗಳಲ್ಲಿ ಕಳವಳ ಮೂಡಿಸುವಂತಹ ಸೈಬರ್ ಅಪರಾಧ ಪ್ರಕರಣಗಳು ತುಂಬಾನೇ ವರದಿಯಾಗುತ್ತಿವೆ. ಅದರಲ್ಲಿ ಹೊಸದಾಗಿ ನಕಲಿ ಅಪಹರಣ ಪ್ರಕರಣಗಳು ಕೂಡ ಕಂಡು ಬಂದಿರುವುದು ಜನರಲ್ಲಿ ಆತಂಕವನ್ನ ಕೂಡ ಮೂಡಿಸಿದೆ. ಈ ರೀತಿಯ ಅಪರಾಧದ ಪ್ರಕರಣದ ಬೆದರಿಕೆಗಳು ಬೆಂಗಳೂರು, ಮುಂಬೈ, ಹೈದರಾಬಾದ್ ನಲ್ಲಿ ಹೆಚ್ಚುತ್ತಿದ್ದು ಸೈಬರ್ ಕಿಡ್ನಾಪಿಂಗ್ ಎಂಬ ಹೆಸರಿನಲ್ಲಿ ಈ ದುಷ್ಕೃತ್ಯ ಎಸಗಲಾಗುತ್ತಿದೆ. ಅಷ್ಟಕ್ಕೂ ಈ ಪ್ರಕರಣ ಏನು ಅಂತೀರಾ? ಇತ್ತೀಚೆಗೆ ಬೆಂಗಳೂರಿನಿಂದ ಬಂದ ಯುವಕನೊಬ್ಬ ತಿರುಪತಿಗೆ ಭೇಟಿ ನೀಡಿದ್ದ. ಬಾಲಾಜಿ ದರ್ಶನಕ್ಕೆ ಹೋಗುವ ಮುನ್ನ ಆತ ತಿರುಮಲದಲ್ಲಿ ಫೋನ್ ಅನ್ನ ಬಿಟ್ಟು ಹೋಗಿದ್ದ. ಸುಮಾರು 1 ವಾರದಿಂದ ಅವನನ್ನೇ ಟ್ರ್ಯಾಕ್ ಮಾಡುತ್ತಿದ್ದಂತಹ ಕೆಲವು ಕ್ರಿಮಿನಲ್ಗಳು ಈ ಅವಕಾಶವನ್ನ ಉಪಯೋಗಿಸಿಕೊಂಡು ಆತನ ಪೋಷಕರಿಗೆ ಸಂಪರ್ಕಿಸಿದ್ದಾರೆ. ನಿಮ್ಮ ಮಗನನ್ನ ನಾವು ಕಿಡ್ನಾಪ್ ಮಾಡಿರುವುದಾಗಿ ತಿಳಿಸಿದ್ದಾರೆ. ಗಾಬರಿಗೊಂಡ ಪೋಷಕರು ಮಗನಿಗೆ ಕರೆ ಮಾಡಿದ್ದಾರೆ. ದೇಗುಲಕ್ಕೆ ಫೋನು ಬಿಟ್ಟು ಹೋದ ಹಿನ್ನೆಲೆ ಆತ ಕರೆ ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಅದು ಕೇವಲ ರಿಂಗ್ ಮಾತ್ರ ಆಗುತ್ತಿತ್ತು. ಇದರಿಂದ ಪೋಷಕರು ಆತಂಕ ಇನ್ನಷ್ಟು ಹೆಚ್ಚಾಗಿದೆ. ಈ ಸಂದರ್ಭವನ್ನೇ ಬಳಸಿಕೊಂಡ ಆರೋಪಿಗಳು ಬರೋಬ್ಬರಿ 55,000 ರೂಪಾಯಿ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಆ ಗ್ಯಾಂಗ್ನಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಆಸಾಂನಲ್ಲಿ ಇರುತ್ತಾನೆ. ಅವನ ನಂಬರ್ಗೆ ಫೋನ್ ಪೇ ಮೂಲಕ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಲು ಹೇಳಿದ್ದಾರೆ. ಇದಾದ ಬಳಿಕವೂ ವಂಚಕರು ಮತ್ತಷ್ಟು ಹಣಕ್ಕೆ ಬೇಡಿಕೆ ಇಟ್ಟಾಗ ಪೋಷಕರಿಗೆ ಅನುಮಾನಗೊಂಡು ತಕ್ಷಣವೇ ಅವರು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಈ ರೀತಿ ನಕಲಿ ಅಪಹರಣ ಪ್ರಕರಣಗಳು ಇತ್ತೀಚೆಗಿನ ದಿನಗಳಲ್ಲಿ ಹೆಚ್ಚುತ್ತಿದ್ದು ಪೋಷಕರನ್ನು ಈ ರೀತಿ ವಂಚನೆ ಮಾಡಿದ್ದು ತುಂಬಾನೇ ಕಂಡು ಬರುತ್ತಿದೆ. ಉದ್ಯೋಗ ಹಾಗೂ ಶಿಕ್ಷಣ ಸಂಬಂಧ ರಾಜ್ಯದಲ್ಲಿ ಸಂಚರಿಸುವ ಮಕ್ಕಳ ಪೋಷಕರನ್ನು ಇವರು ಗುರಿಯಾಗಿಸುತ್ತಿದ್ದಾರೆ. ವಂಚಕರು ಇದಕ್ಕಾಗಿ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ VoIP ತಂತ್ರಜ್ಞಾನದ ಮೂಲಕ ವಿದೇಶಿ ಸಂಖ್ಯೆಗಳ ಮೂಲಕ ಕರೆ ಮಾಡಿ ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ಇದಕ್ಕಾಗಿ ಕೆಲವೊಮ್ಮೆ ಸಂತ್ರಸ್ತರ ಫೋನ್ ಬಳಕೆ ಮಾಡಿ ಕುಟುಂಬದ ಸಂಪರ್ಕವನ್ನ ಪಡೆದು ಕಿಡ್ನಾಪ್ ಮಾಡಲಾಗಿದೆ ಎಂದು ಕೂಡ ನಂಬಿಸುತ್ತಾರೆ. ಪೊಲೀಸರ ಪ್ರಕಾರ ಈ ಅಪರಾಧಿಗಳು ವೈಯಕ್ತಿಕ ಮಾಹಿತಿ ಸಂಗ್ರಹಿಸುತ್ತಾರೆ. ಇದರಲ್ಲಿ ಅವರ ಪ್ರವಾಸದ ಮಾಹಿತಿಯೂ ಇರುತ್ತದೆ. ಅದರ ಡೇಟಾಗಳು ಟ್ರಾವೆಲ್ ಏಜೆನ್ಸಿಯಿಂದ ದಾಖಲಾಗುತ್ತವೆ. ಈ ಮಾಹಿತಿಯನ್ನು ಅವರು ಒಮ್ಮೆ ಪಡೆದಾಗ ವಂಚನೆ ಮಾಡುವುದು ಸುಲಭವಾಗುತ್ತದೆ. ಮಕ್ಕಳ ಸುರಕ್ಷತೆಗಾಗಿ ಪೋಷಕರು ಭಯ ಮತ್ತು ಆತಂಕವನ್ನ ಇವರು ಬಳಸಿಕೊಂಡು ಅವರನ್ನ ವಂಚಿಸುತ್ತಾರೆ. ಸ್ನೇಹಿತರೆ, ಯಾವುದಕ್ಕೂ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಅದು ಹೇಗೆ ಅಂತೀರಾ? ನಿಮ್ಮ ಮಕ್ಕಳನ್ನು ಕಿಡ್ನಾಪ್ ಮಾಡಲಾಗಿ ಎಂಬ ಕರೆ ಒಂದು ವೇಳೆ ಬಂದರೆ ತಕ್ಷಣವೇ ಪೊಲೀಸರಿಗೆ ದೂರು ಸಲ್ಲಿಸಿ, ಇಲ್ಲವೇ 100 ನಂಬರ್ಗೆ ಕಾಲ್ ಮಾಡಿ ಮಕ್ಕಳ ಸುರಕ್ಷತೆ ಖಚಿತಪಡಿಸಿ. ಈ ರೀತಿ ಕರೆ ಬಂದಾಗ ತಕ್ಷಣ ಮಕ್ಕಳ ನೇರ ಸಂಪರ್ಕ ನಡೆಸಿ. ಒಂದು ವೇಳೆ ಅವರು ನಿಮಗೆ ಸಿಗದೆ ಹೋದಲ್ಲಿ ಅವರ ಶಿಕ್ಷಣ ಸಂಸ್ಥೆ ಅಥವಾ ಅವರ ಸ್ನೇಹಿತರಿಗೆ, ಅವರ ಸಂಬಂಧಿಕರಿಗೆ ಫೋನ್ ಮಾಡಿ ವಿಷಯವನ್ನ ಪರಿಶೀಲಿಸಿ. ಈ ರೀತಿ ಸಂದರ್ಭದಲ್ಲಿ ಪೋಷಕರು ಜಾಗರೂಕರಾಗಿರಬೇಕು ಮತ್ತು ಅಗತ್ಯ ಕ್ರಮವನ್ನ ಪಡೆದುಕೊಳ್ಳಬೇಕು ಹೀಗೆಂದು ಅಧಿಕಾರಿಗಳು ತಿಳಿಸುತ್ತಿದ್ದಾರೆ. ಇಂತಹ ಪ್ರಕರಣಗಳು ಸಕ್ರಿಯವಾಗಿ ತನಿಖೆ ನಡೆಯುತ್ತಿದ್ದು ಈ ರೀತಿ ಹೊಸ ವಂಚನೆಯ ಮಾರ್ಗ ಆಯ್ಕೆ ಮಾಡುವ ದುಷ್ಕರ್ಮಿಗಳು ಕೂಡ ತುಂಬಾನೇ ಹೆಚ್ಚುತ್ತಿದ್ದಾರೆ. ತಂತ್ರಜ್ಞಾನ ಹೇಗೆ ಜಾಸ್ತಿ ಆಗುತ್ತಿದೆಯೋ ಈ ರೀತಿಯ ದಂಧೆಗಳು ಕೂಡ ತುಂಬಾನೇ ಆಗುತ್ತಿವೆ. ಯಾವುದಕ್ಕೂ ನಾವು ಹುಷಾರಾಗಿರಬೇಕೆನ್ನುವುದು ಅಧಿಕಾರಿಗಳ ಒಂದು ಕಿವಿ ಮಾತಾಗಿದೆ. ಸೀಕ್ರೆಟ್ ರೂಮ್ ವೇಶ್ಯಾವಾಟಿಕೆ. ಮುಂಬೈನ ರೆಡ್ ಏರಿಯಾ ಮಾದರಿಯಲ್ಲಿಯೇ ಬೆಂಗಳೂರು ನಗರದ ಲಾಡ್ಜ್ ಒಂದರಲ್ಲಿ ಸೀಕ್ರೆಟ್ ವೇಶ್ಯಾವಾಟಿಕೆ ನಡೆಸುತ್ತಿದ್ದ ಜಾಲ ಈಗ ಬೆಳಕಿಗೆ ಬಂದಿದೆ. ಅದು ಹೆಸರಿಗೆ ಮಾತ್ರ ಲಾಡ್ಜ್, ಅಲ್ಲಿ ನಡೆಯುತ್ತಿರುವುದು ಮಾತ್ರ ಹೈಟೆಕ್ ವೇಶ್ಯಾವಾಟಿಕೆ. ಹೌದು, ಇದು ಎಷ್ಟು ಹೈಟೆಕ್ ಅಂದ್ರೆ ಪೊಲೀಸರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆಂದೇ ಲಾಡ್ಜ್ ನ ರೂಮ್ ಒಂದರಲ್ಲಿ ಸೀಕ್ರೆಟ್ ರೂಮ್ ಅನ್ನ ಕೂಡ ಮಾಡಲಾಗಿತ್ತು. ಸಿಸಿಬಿ ಕಚೇರಿಯ ಬಳಿಯೇ ಇರುವ ಈ ಲಾಡ್ಜ್ ನಲ್ಲಿ ಕೆಲವು ರೂಮುಗಳಲ್ಲಿ ವಿವಿಧ ರಾಜ್ಯಗಳಿಂದ ಬಂದಂತವರು ಬಾಡಿಗೆ ಇದ್ದಾರೆ. ಇನ್ನು ಖಾಲಿ ಇರುವ ರೂಮುಗಳಲ್ಲಿ ಈ ವೇಶ್ಯಾವಾಟಿಕೆ ದಂಧೆ ನಿರಂತರವಾಗಿ ನಡೆಯುತ್ತಾನೆ ಇದೆ. ಇಲ್ಲಿ ಪೊಲೀಸರ ದಾಳಿ ನಡೆದರೆ ಸಾಕು, ದಂಧೆಯಲ್ಲಿ ತೊಡಗಿರುವಂತಹ ಯುವತಿಯರನ್ನ ಈ ಸೀಕ್ರೆಟ್ ರೂಮಿಗೆ ಒಳಗಡೆ ಹಾಕಿ ಲಾಕ್ ಮಾಡಲಾಗುತ್ತದೆ. ಇತ್ತೀಚೆಗೆ ಸಿಸಿಬಿ ಪೊಲೀಸರು ಈ ಲಾಡ್ಜ್ ಮೇಲೆ ದಾಳಿ ನಡೆಸಿದ್ದರು. ಆ ವೇಳೆ ಅವರಿಗೆ ಏನೋ ಅನುಮಾನ ಬಂದು ಹುಡುಕಿದಾಗ ಆ ಸೀಕ್ರೆಟ್ ರೂಮ್ ಬಗ್ಗೆ ವಿಷಯ ಗೊತ್ತಾಗಿದೆ. ಏನಿದೆ ಅಂತ ಹುಡುಕಿ ನೋಡಿದಾಗ ಹೊರ ರಾಜ್ಯದ 2 ಯುವತಿಯರನ್ನ ಈ ಸೀಕ್ರೆಟ್ ರೂಮ್ ನಲ್ಲಿ ಲಾಕ್ ಮಾಡಿರೋದು ಗೊತ್ತಾಗಿದೆ. ಉಸಿರುಗಟ್ಟುವ ಸೀಕ್ರೆಟ್ ರೂಮ್ಗಳು. ಲಾಡ್ಜ್ನ 4ನೇ ಮಹಡಿಯಲ್ಲಿ ಒಂದು ಪುಟ್ಟ ಕೋಣೆ ಇದೆ. ಆ ಕೋಣೆಯನ್ನು ಅಡುಗೆ ಮನೆಯಂತೆ ಮಾಡಲಾಗಿದೆ. ಅಲ್ಲಿ ಗ್ಯಾಸ್ ಪೈಪ್ ಕನೆಕ್ಷನ್, ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಯಾರಾದರೂ ನೋಡಿದರೆ ಇದು ಕಿಚನ್ ಅಂತ ಸುಮ್ಮನಾಗಿ ಬಿಡುತ್ತಾರೆ. ಅದರ ಗೋಡೆಯ ಕೆಳಭಾಗದಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗುವ ಒಂದು ಪುಟ್ಟದಂತಹ ಕಿಂಡಿ ಇದೆ. ಡೋರ್ ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಸೀಕ್ರೆಟ್ ರೂಮ್ ಓಪನ್ ಆಗುತ್ತದೆ. ಆದರೆ ಹೊರಗಿನಿಂದ ನೋಡಿದರೆ ಇದು ಗೋಡೆಯ ಒಂದು ಭಾಗದಂತೆ ಕಾಣಿಸುತ್ತದೆ ಅಷ್ಟೇ.
ಆದ್ರೆ ಈ ಪುಟ್ಟ ಬಾಗಿಲನ್ನು ತಳೆದ್ರೆ ಸಾಕು, ತೆರೆಯುತ್ತದೆ ಆ ಕೊಳಕು ಸೀಕ್ರೆಟ್ ರೂಮ್. ಪ್ಲಾಸ್ಟರ್ ನಿಂದ ಮಾಡದೆ ಹಾಗೆ ಇರುವ ಈ ಗೋಡೆಗಳು, ಕೋಣೆಯಲ್ಲಿ ಸರಿಯಾಗಿ ಗಾಳಿ ಕೂಡ ಆಡೋಕೆ ಜಾಗವಿಲ್ಲ, ಬೆಳಕಂತೂ ಇಲ್ಲವೇ ಇಲ್ಲ. ಇಲ್ಲಿ ಇಲಿಯ ಕಾಟ ಬೇರೆ, ಒಂದು ಕುಡಿಯುವ ನೀರಿಗಾಗಿ ಒಂದು ಟ್ಯಾಪ್ ವ್ಯವಸ್ಥೆ ಇದೆ ಮಾತ್ರ, ಬಿಟ್ಟರೆ ಉಸಿರಾಡಲು ಕಷ್ಟವಾಗುವಂತಹ ಧೂಳು. ಅಂತಹ ಕೋಣೆಯೊಳಗೆ ಹೋಗುತ್ತಿದ್ದಂತೆಯೇ ಮತ್ತೊಂದು ಸೀಕ್ರೆಟ್ ರೂಮ್ ತೆರೆದುಕೊಳ್ಳುತ್ತದೆ. ಈ 2 ರೂಮುಗಳಲ್ಲಿ 10 ರಿಂದ 12 ಜನ ಇರಬಹುದು. ಆದ್ರೆ ತುಂಬಾ ಸಮಯ ಹೀಗೆ ಯಾರನ್ನಾದ್ರೂ ಬಿಟ್ಟರೆ ಉಸಿರುಗಟ್ಟು ಸಾಯಬೇಕು ಅಷ್ಟೇ. ಕಳೆದ ತಿಂಗಳು ಸಿಸಿಬಿ ಪೊಲೀಸರು ಸಿಟಿ ಮಾರ್ಕೆಟ್ ನ ವಾಸವಿ ಲಾಡ್ಜ್, ಕಲಾಸೆಪಳ್ಳದ ಹೋಟೆಲ್ ಬೋರ್ಡಿಂಗ್ ಅಂಡ್ ಲಾಡ್ಜ್ ಹಾಗೂ ಕಾಟನ್ ಪೇಟೆಯ ಈ ಲಾಡ್ಜ್ ಮೇಲೆ ದಾಳಿ ನಡೆಸಿದ್ದರು. ಈ ವೇಳೆ ಲಾಡ್ಜ್ ನಲ್ಲಿ ಸೀಕ್ರೆಟ್ ರೂಮ್ ಪತ್ತೆಯಾಗಿತ್ತು. ಅದರಲ್ಲಿದ್ದ 2 ಯುವತಿಯರು ಸೇರಿದಂತೆ ಒಟ್ಟು 7 ಮಹಿಳೆಯರನ್ನ ರಕ್ಷಿಸುವ ಪೊಲೀಸರು 6 ಮಂದಿಯನ್ನು ಕೂಡ ಬಂಧಿಸಿದ್ದಾರೆ. ಜ್ಯೂಸ್ ಅಂಡ್ ಚಾಕ್ಲೇಟ್ ಗ್ಯಾಂಗ್. ಹೌದು ಸ್ನೇಹಿತರೆ, ಚಾಕ್ಲೇಟ್ ಗ್ಯಾಂಗ್ ನಂತರ ಬೆಳಗಾವಿಯಲ್ಲಿ ಈಗ ಜ್ಯೂಸ್ ಗ್ಯಾಂಗ್ ಆಕ್ಟಿವ್ ಆಗಿದೆ. ಜ್ಯೂಸ್ ಹಾಗೂ ಬಾಳೆಹಣ್ಣು ಕೊಟ್ಟು ಚಲಿಸುತ್ತಿರುವ ಟ್ರೈನ್ ನಲ್ಲಿಯೇ ನಗ ನಾಣ್ಯ, ಬಂಗಾರದ ಚೈನ್ ಅನ್ನ ದರೋಡೆ ಮಾಡುವ ಘಟನೆ ಕುಂದಾನಗರಿ ಬೆಳಗಾವಿಯಲ್ಲಿ ಗೊತ್ತಾಗಿದೆ. ಇದನ್ನು ಕಂಡಂತಹ ಜನರು ಈಗ ಬೆಚ್ಚಿ ಬಿದ್ದಿದ್ದಾರೆ. ಕಳೆದ ತಿಂಗಳು ಹಿಂದೆ ರೈಲಿನಲ್ಲಿ ಮತ್ತು ಬಸ್ ನಲ್ಲಿ ಬರುವ ಪ್ರಯಾಣಿಕರಿಗೆ ಚಾಕ್ಲೇಟ್ ಅನ್ನ ನೀಡಿ ನಗ ನಾಣ್ಯವನ್ನ ಗ್ಯಾಂಗ್ ಒಂದು ದೋಚಿತ್ತು. ಸಂಜೀವ್ ಕೋತಾ ಮತ್ತು ಮತ್ತೋರ್ವ ಪ್ರಯಾಣಿಕರ ಬಳಿ ಇದ್ದ ನಗ ನಾಣ್ಯ, ಬಂಗಾರದ ಚೈನ್ ಎಗರಿಸಲಾಗಿದೆ. ಜ್ಯೂಸ್ ನಲ್ಲಿ ಮತ್ತು ಚಾಕ್ಲೇಟ್ ನಲ್ಲಿ ನಶೆ ಬರುವಂತಹ ಪದಾರ್ಥವನ್ನ ಮಿಕ್ಸ್ ಮಾಡಿ ಪ್ರಜ್ಞೆ ತಪ್ಪಿಸಿ ಈ ಕೃತ್ಯವನ್ನ ಎಸೆಯಲಾಗಿದೆ ಎಂಬ ಆರೋಪ ಕೇಳು ಬಂದಿದೆ. ಧಾರವಾಡದಿಂದ ಬೆಳಗಾವಿಗೆ ಹೋಗುತ್ತಿದ್ದ ಟ್ರೈನ್ ನಲ್ಲಿ ಈ ಘಟನೆ ನಡೆದಿದ್ದು, ಸದ್ಯ ಅಸ್ವಸ್ಥರಾಗಿರುವ ಸಂಜೀವ್ ಅವರನ್ನ ಬೆಳಗಾವಿಯ ಬೀಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಂಪೂರ್ಣ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ಅವರಿಗೆ ಚಿಕಿತ್ಸೆಯನ್ನು ಕೂಡ ಮುಂದುವರೆಸಲಾಗಿದೆ. ಸಂಜೀವ್ ಸ್ನೇಹಿತ ಸುರೇಶ್ ಉಪಾಸೆ ಮಾಧ್ಯಮದಿಗೆ ಪ್ರತಿಕ್ರಿಯೆ ನೀಡಿದ್ದು, ನಿನ್ನೆ ಸಂಜೆ 7:30 ಸುಮಾರಿಗೆ ಧಾರವಾಡದಿಂದ ಬೆಳಗಾವಿಗೆ ಟ್ರೈನ್ ನಲ್ಲಿ ಬರುವಾಗ ಯಾರೋ ಒಬ್ಬರು ಬಾಳೆಹಣ್ಣು ಜ್ಯೂಸ್ ಕೊಟ್ಟಿದ್ದಾರೆ. ಅದನ್ನ ಕುಡಿದು ಕೆಲವೇ ನಿಮಿಷದಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ. ಬಳಿಕ ಕೊರಳಲ್ಲಿದ್ದ ಚಿನ್ನದ ಚೈನ್, ಕಿಸೆಯಲ್ಲಿದ್ದ ಹಣವನ್ನ ದೋಚಿದ್ದಾರೆ. ಇಬ್ಬರಿಗೆ ಈ ರೀತಿಯಾಗಿ ಮಾಡಿದ್ದಾರೆ. ತಮ್ಮ ಸ್ನೇಹಿತ ಸಂಜೀವ್ ಸದ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನೋರ್ವ ವ್ಯಕ್ತಿ ಗಂಭೀರವಾಗಿದ್ದು ಅವರನ್ನ ಕೆಎಲ್ಇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ದೂರನ್ನ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಯಾರೇ ಆಗಲಿ ಹೇಗೆ ಆಗಲಿ ಬಸ್ಸುಗಳಲ್ಲಿ, ಟ್ರೈನುಗಳಲ್ಲಿ ಹೋಗುವಾಗ ಅಪರಿಚಿತ ವ್ಯಕ್ತಿಗಳಿಂದ ಏನನ್ನು ತಿನ್ನಬಾರದು ಎನ್ನುವ ಪರಿಜ್ಞಾನ ನಮ್ಮಲ್ಲಿ ಇರಬೇಕು. ಲಿಫ್ಟಿನಲ್ಲಿ ಮೂರ್ಛೆ ಮಾಡಿ ದರೋಡೆ. ಹೌದು, ಇತ್ತೀಚೆಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ಮೇಲಿಂದ ಕೆಳಗೆ ಹೋಗುವ ಲಿಫ್ಟ್ ಗಳನ್ನ ಅಳವಡಿಸಲಾಗುತ್ತದೆ. ಹೀಗೆ ಈ ಲಿಫ್ಟ್ ಗಳಲ್ಲಿ ಕೂಡ ಇತ್ತೀಚೆಗೆ ಕಳ್ಳತನ ದಂಧೆಗಳು ತುಂಬಾನೇ ಜೋರಾಗಿ ನಡೆಯುತ್ತಿವೆ. ಅಂತಹ ಒಂದು ಘಟನೆ ಇತ್ತೀಚೆಗೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿದೆ. ಇಬ್ಬರು ಮಹಿಳೆಯರು ಲಿಫ್ಟ್ ಅನ್ನ ಕ್ಲೀನ್ ಮಾಡುವ ನೆಪದಲ್ಲಿ ಯಾವಾಗಲೂ ಲಿಫ್ಟ್ ನಲ್ಲಿಯೇ ಇರುತ್ತಾರೆ. ಅಂತಹ ಸಮಯದಲ್ಲಿ ಯಾರೇ ಒಬ್ಬಂಟಿಗರಾಗಿ ಲಿಫ್ಟ್ ಅನ್ನು ಎಂಟ್ರಿ ಮಾಡಿದರೆ ಸಾಕು, ತಾವು ಕ್ಲೀನ್ ಮಾಡುತ್ತಿರುವ ಬಟ್ಟೆಗೆ ಮೊದಲೇ ಕ್ಲೋರೋಫಾರ್ಮ್ ಅನ್ನ ಹಾಕಿರುತ್ತಾರೆ. ಈ ಕ್ಲೋರೋಫಾರ್ಮ್ ಒಂದು ಕೆಮಿಕಲ್ ಆಗಿದೆ. ಇದನ್ನ ಮೂಗಿನ ಬಳಿ 20 ರಿಂದ 30 ಸೆಕೆಂಡುಗಳು ಹಿಡಿದರೆ ಸಾಕು, ಆ ವ್ಯಕ್ತಿ ಅಲ್ಲಿಯೇ ಮೂರ್ಛೆ ಹೋಗಿ ಬೀಳುತ್ತಾನೆ. ಈ ಒಂದು ಟ್ರಿಕ್ ಅನ್ನ ಬಳಸಿ ಇಬ್ಬರು ಮಹಿಳೆಯರು ಇತ್ತೀಚೆಗೆ ಪುಣೆಯ ಒಂದು ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಲ್ಲಿ ಒಬ್ಬ MBA ಓದುತ್ತಿದ್ದ ಹುಡುಗ ಒಬ್ಬಂಟಿಯಾಗಿ ಲಿಫ್ಟ್ ನಲ್ಲಿ ಬಂದಾಗ ಈ ಒಂದು ಟ್ರಿಕ್ ಅನ್ನ ಬಳಸಿ ಅವನ ಮೂಗಿಗೆ ಬಟ್ಟೆ ಮೂಲಕ ಕ್ಲೋರೋಫಾರ್ಮ್ ಹಿಡಿದು ಅವನನ್ನ ಪ್ರಜ್ಞಾಹೀನ ಸ್ಥಿತಿಗೆ ತಳ್ಳಿ ಅವನ ಬಳಿ ಇದ್ದಂತಹ ಮೊಬೈಲ್, ಲ್ಯಾಪ್ಟಾಪ್ ಹಾಗೂ ದುಡ್ಡನ್ನ ದೋಚಿ ಪರಾರಿಯಾಗಿದ್ದಾರೆ. ಸ್ನೇಹಿತರೆ, ನಮ್ಮ ಸುತ್ತಮುತ್ತ ಇರುವರೆಲ್ಲ ಒಂದಲ್ಲ ಒಂದು ರೀತಿಯಾಗಿ ನಮ್ಮನ್ನ ದೋಚಲು, ನಮ್ಮನ್ನ ಮೋಸ ಮಾಡಲು ಕಾಯುತ್ತಿದ್ದಾರೆ. ಯಾವುದಕ್ಕೂ ನಾವು ಜಾಗ್ರತೆಯಿಂದ ಇರಬೇಕು. ಒಂದು ವೇಳೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರಿಗೆ ಹಂಚಿಕೊಳ್ಳಿ.